ಕರ್ನಾಟಕ ಯಕ್ಷಗಾನ ಅಕಾಡೆಮಿ ನೀಡುವಂತಹ 2020ನೇ ಸಾಲಿನ ಪಾರ್ಥಿಸುಬ್ಬ ಪ್ರಶಸ್ತಿ, ಗೌರವ ಪ್ರಶಸ್ತಿ ಮತ್ತು ಯಕ್ಷಸಿರಿ ವಾರ್ಷಿಕ ಪ್ರಶಸ್ತಿ ಪುರಸ್ಕೃತರ ಪಟ್ಟಿ ಬಿಡುಗಡೆಯಾಗಿದೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿಯು ಸರ್ಕಾರದ ನಿಯಮಾನುಸಾರ ಒಬ್ಬ ಗಣ್ಯರನ್ನ ಪ್ರತಿಷ್ಠಿತ ಪಾರ್ಥಿಸುಬ್ಬ ಪ್ರಶಸ್ತಿಗೆ ಹಾಗೂ 5 ಜನ ಗಣ್ಯರನ್ನ ವಾರ್ಷಿಕ ಗೌರವ ಪ್ರಶಸ್ತಿಗೆ ಹಾಗೂ 10 ಜನ ಗಣ್ಯರನ್ನ ಯಕ್ಷಸಿರಿ ವಾರ್ಷಿಕ ಪ್ರಶಸ್ತಿಗೆ ಆಯ್ಕೆ ಮಾಡುವಂತ ಅವಕಾಶವಿದ್ದು, ಅದರಂತೆ ಆಯ್ಕೆ ಮಾಡಲು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯಲ್ಲಿ ನಡೆದಂತಹ ಸರ್ವ ಸದಸ್ಯರ ಸಭೆಯಲ್ಲಿ ಗಣ್ಯರನ್ನ ಆಯ್ಕೆ ಮಾಡಲಾಗಿದೆ. ಹಿರಿಯ ಯಕ್ಷಗಾನ ಅರ್ಥಧಾರಿ ಹಾಗೂ ಪ್ರಸಂಗಕರ್ತೃ ಶ್ರೀ ಡಿ.ಎಸ್. ಶ್ರೀಧರ್ ಅವರನ್ನ ಪಾರ್ಥಿಸುಬ್ಬ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇನ್ನು ಗೌರವ ಪ್ರಶಸ್ತಿಗೆ 5 ಜನ ಗಣ್ಯರನ್ನ ಆಯ್ಕೆ ಮಾಡಲಾಗಿದೆ. ಯಕ್ಷಸಿರಿ ವಾರ್ಷಿಕ ಪ್ರಶಸ್ತಿಗೆ 10 ಜನ ಗಣ್ಯರನ್ನ ಆಯ್ಕೆ ಮಾಡಲಾಗಿದೆ. ಪಾರ್ಥಿಸುಬ್ಬ ಪ್ರಶಸ್ತಿ, ಗೌರವ ಪ್ರಶಸ್ತಿ ಮತ್ತು ಯಕ್ಷಸಿರಿ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು 2021ರ ಫೆಬ್ರವರಿ 2ನೇ ಅಥವಾ 3ನೇ ವಾರದಲ್ಲಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ ಅಥವಾ ನಯನ ರಂಗಮಂದಿರದಲ್ಲಿ ಇಲಾಖೆಯ ಸಚಿವರು, ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಇತರೆ ಸಚಿವರ, ಶಾಸಕರ ಸಮ್ಮುಖದಲ್ಲಿ ಪ್ರದಾನ ಮಾಡಲಾಗುತ್ತೆ ಅಂತ ಸುದ್ದಿಗೋಷ್ಠಿಯಲ್ಲಿ ಅಕಾಡೆಮಿಯ ಅಧ್ಯಕ್ಷರಾದ ಎಂ.ಎ. ಹೆಗ್ಡೆ ಅವರು ಹೇಳಿದ್ದಾರೆ. ವಿಶೇಷವಾಗಿ ನಮ್ಮ ಒಂದು ನಿಯಮದ ಪ್ರಕಾರ ಪ್ರಸಂಗಕರ್ತರಾಗಿದ್ದು ಅದರ ಜೊತೆಗೆ ಯಕ್ಷಗಾನಕ್ಕೆ ಬೇರೆ ರೀತಿಯಲ್ಲಿಯೂ ಅರ್ಥಧಾರಿಯಾಗಿಯೋ ಅಥವಾ ಕಲಾವಿದರಾಗಿಯೋ ಸಂಘಟಕರಾಗಿಯೋ ಕಲೆಯ ಸಲುವಾಗಿ ಶ್ರಮಿಸಿದವರು ಆಗಿರಬೇಕು. ಅಂಥವರನ್ನು ನಾವು ಪಾರ್ಥಿಸುಬ್ಬ ಪ್ರಶಸ್ತಿಗೆ ಆಯ್ಕೆ ಮಾಡ್ತಾ ಇದ್ದೀವಿ. ಅಂಥ ಪ್ರತಿಷ್ಠಿತವಾದ ಪಾರ್ಥಿಸುಬ್ಬ ಪ್ರಶಸ್ತಿಯನ್ನು ಈ ವರ್ಷ ಡಿ.ಎಸ್. ಶ್ರೀಧರ್ ಕೆನ್ನಿಊಳಿ ಅವರಿಗೆ ಕೊಡಲಾಗ್ತಾ ಇದೆ. ಅವರು ಮೂಲತಃ ನಿಟ್ಟೂರಿನವರ ಪರಿಚಯ ಇದೆಲ್ಲ ಇದೆ. ಮೂಲತಃ ನಿಟ್ಟೂರಿನ ಸೆರೆಮನೆಯವರು, ತುಂಬ ಪ್ರಸಿದ್ಧರಾದಂತಹ ಪ್ರಸಂಗಕರ್ತರು. ಅದರ ಜೊತೆಗೆ ಸಾಹಿತ್ಯದ ಇತರ ಪ್ರಕಾರಗಳಲ್ಲಿಯೂ ಕೂಡ ಅವರು ಕೈಯಾಡಿಸಿದ್ದಾರೆ. ಮೊನ್ನೆ ತಾನೇ ಅವರ ಹಸಿರುಗುರು ಎನ್ನತಕ್ಕಂತಹ ಕಾದಂಬರಿ ತುಂಬ ಪ್ರತಿಷ್ಠಿತವಾದಂತಹ ಸಾಹಿತ್ಯ ಕೃತಿಯಾಗಿತ್ತು. ಇದರಿಂದ ಸಾಹಿತ್ಯ ಭಂಡಾರ ಬೆಂಗಳೂರಿನಿಂದ ಪ್ರಕಟ ಆಗಿದೆ.